ಏನೆಲ್ಲ ಆಗಿದೆ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ಜೊತೆಗೆ ಈ ಥರ ಅಹಿತಕರ ಘಟನೆ ಆಗಬಾರ್ದು. ಸರ್ಕಾರ ಬದಲಾದ ತಕ್ಷಣ ಈ ಉಳ್ಳಾಲದಲ್ಲಿ ಹೋದ ವರ್ಷ 2013ರಲ್ಲಿ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ತಲಪಾಡಿಯ ಭಾಗದಲ್ಲಿ ಒಂದು ಅಹಿತಕರ ಘಟನೆ ನಡೆದಿರುವಂಥದ್ದು ನಮಗೆಲ್ಲರಿಗೆ ನೆನಪಿರುವಂಥ ಸಂದರ್ಭದಲ್ಲಿ ಮತ್ತೆ ವಾಪಸ್ ಹೊಸ ಸರ್ಕಾರ ಬಂದಾಗ ಈ ಉಳ್ಳಾಲ ಭಾಗದಲ್ಲಿ ಈ ರೀತಿಯ ಅಹಿತಕರ ಘಟನೆ ಆಗುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ರೀತಿ ಘಟನೆ ಕಳೆದ 5 ವರ್ಷದಲ್ಲಿ ಯಾವುದೇ ರೀತಿಯ ದೊಡ್ಡ ಘಟನೆ ಈ ಭಾಗದಲ್ಲಿ ನಡೆಯಲಿಲ್ಲ. ಸೋಮೇಶ್ವರ ಬೀಚಲ್ಲಿ ಅಲ್ಲಿ ಇರುವಂಥ ಪರಮ ಪವಿತ್ರವಾದ ನಮ್ಮ ದೇವಸ್ಥಾನದ ಪರಿಸರದಲ್ಲಿ ಊರಿನವರು ಎಲ್ಲರೂ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರಿಂದ ಬಂದಂಥ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಅನ್ಯಮತೀಯ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅಶ್ಲೀಲವಾಗಿ ವರ್ತಿಸುವಂಥ ಘಟನೆಯನ್ನು ನೋಡಿದರೆ ನಮಗೆ ನಿಜವಾಗಿ ಊರಿನ ಯುವಕರಿಗೆ ಅದು ಒಂದು ರೀತಿಯ ಮನಸ್ಸಿಗೆ ನೋವು ತರುವಂಥದ್ದು ಸ್ವಾಭಾವಿಕ. ಆ ಬಗ್ಗೆ ಯಾವುದೇ ರೀತಿಯ ಅವರು ಯುವಕರು ತಗೊಂಡ ನಿರ್ಧಾರ ತಪ್ಪಿರ್ಬೋದು, ಆದರೂ ಕೂಡ ಅದು ಮನಸ್ಸಿಗೆ ನೋವು ತರುವ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರಂತ ಅಲ್ಲಿ ಯಾರೆಲ್ಲ ನೋಡಿದ್ದಾರೆ ಅದನ್ನು ನಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನಾವು ಈಗಾಗಲೇ ಕಮಿಷನರ್ ಹತ್ರ ಹೇಳಿದ್ದೇವೆ, ಯಾವುದೇ ಈ ಥರದ ಘಟನೆ ಆಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳುವಂಥದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅಂತ ನಾವು ಹೇಳಿದ್ದೇವೆ. 4 ಇಲ್ಲಿರುವಂಥ ಮೆಡಿಕಲ್ ಕಾಲೇಜು ಮತ್ತು ಬೇರೆ ಕಾಲೇಜುಗಳನ್ನು ಒಟ್ಟಿಗೆ ಕರ್ಕೊಂಡು ಅವರಲ್ಲಿ ಈ ರೀತಿಯ ಘಟನೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಈ ಬೇರೆ ಬೇರೆ ರಾಜ್ಯದಿಂದ ಬಂದು ವಿಶೇಷವಾಗಿ ಕೇರಳದಿಂದ ನಿರಂತರವಾಗಿ ಕಳೆದ ಸುಮಾರು ವರ್ಷಗಳಿಂದ ಕಳೆದ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪಲ್ಸರ್ ಬೈಕಲ್ಲಿ ಬಂದು ಚೂರಿ ಹಾಕುವಂಥದ್ದು ಇಂಥದ್ದೆಲ್ಲ ಘಟನೆ ನಡೆಯಿರುವಂಥದ್ದು ಇವತ್ತಿನವರೆಗೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಎಲ್ಲಿಯ ತಪ್ಪಿಸಿಕೊಂಡು ಹೋಗ್ತಾರೆ. ಇವತ್ತು ಮತ್ತೆ ನಮ್ಮ ಇಲ್ಲಿಯ ಯುವಕರಿಗೆ ಇರುವಂಥ ಹೆದರಿಕೆ ಅಂದರೆ ಇಲ್ಲಿ ನಡೆದಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಮಗೆ ಭದ್ರತೆ ಇಲ್ಲದ ವಾತಾವರಣ ನಿರ್ಮಾಣ ಆಗ್ತದಾ ಎನ್ನುವ ಒಂದು ಆತಂಕದಲ್ಲಿ ನಮ್ಮ ಯುವಕರಿದ್ದಾರೆ.